ಸೊ ಟ್ರಾಫಿ ಖಂಡಿತವಾದ ಭಾರಿ ವ್ಯಾಲ್ಯೂ ಪುಣಂಚಿನ ಟ್ರಾಫಿ ಕರ್ನಾಟಕದ ದಾದಾ 7 ಕೋಟಿ ಜನವಲ್ಲ ರೈಟ್ ಇಂಚಿನ ಟ್ರಾಫಿ ಉಪ್ಪುನು ಇಡೀ ಖಾಲಿ 9 ಜನ ಮಾತ್ರ ಅವಳ OTT ಬೊಕ್ಕ ಟಿವಿ ಸೀಸನ್ ರಡ್ಡೆಲ್ಲ ವಿನ್ ಆಯ್ನ ಅಂಚಿನ ಒಂದೇ ಕ್ಯಾಂಡಿಡೇಟ್ ಇಡೀ ಒವ್ವೇ ಭಾಷೆ ಬೇರೆ ಬೇರೆ ಭಾಷೆ ಬಿಗ್ ಬಾಸ್ ಉಂಟು ಅವು ವಿನ್ ಆದ್ರೆ ತಿಳುವಳಿ ಬಂದ್ರೆ ಭಾರಿ ಖುಷಿ ಆಗಿದೆ ನಿಮಗೆ ಸೊ ನಿಖಿಲ್ನ ಅಗಾಧವಾದ ಸಪೋರ್ಟ್ ಹಿಂಗೆ ಟೀಮ್ದಾಗ ಬಂದಿದ್ದಾರೆ ನಮಗೆ ಫುಲ್ ಸಪೋರ್ಟ್ ಮಾಡಿದ್ದೀರಿ ಕೊರಗ ಜನ ನಮ್ಮನ್ನೆಲ್ಲ ಎಲ್ಲ ಮಟ್ಟ ಸಪೋರ್ಟ್ ಮಾಡಿದಿರೋದು ಸೊ ಖಂಡಿತವಾದ ಒಂದು ಹೆಂಗೆ ಸಂದೋಡಾಯನಾತು ಜನಗಳಿಗೆ ಸಂದೋಡಾಯನ ಸೊ ನಿಖಿಲ್ನ ಗೆಲ್ಪುದಾದೊಂದು ನಿಖಿಲ್ನ ಆ್ಯಂಡ್ ಇದಕ್ಕೆ ಮಾತ್ರ ಕಾರಣ ನಮ್ಮ ಅಜ್ಜೆ ಕೊರಗಜ್ಜೆ ಸೊ 6 ಏಪ್ರಿಲ್ ಕೈ ಬಿಡ್ಪೂಜೆ ಬರ್ಕೊಳಕ್ಕೆ ಎನ್ನ ಗಿರಿಗಿಟ್ ಅಂಚನೆ ಬಿಗ್ ಬಾಸ್ ಒಂದು ಮಲ್ಲ ಉದಾಹರಣೆ ಬರಲಿ.
ಅಣ್ಣ ಕಾರ್ ಮೆಲ್ಲ ಅಣ್ಣ ಕಾರ್ ಮೆಲ್ಲ ಮಾತಾಡ ನಮಸ್ಕಾರ ನಾನು ದುಂಬಿಡ್ದೆ ನಮಸ್ಕಾರ ಬಂದಿನ ರೀತಿಯ ಬೇತೆ ಬೈರೆ ಅಂದ್ರೆ ಮಾತು ಅಣ್ಣನಾಗ್ಲಿಕ್ಕೆ ಅಕ್ಕನಾಗ್ಲಿಕ್ಕೆ ಅಮ್ಮನಾಗ್ಲಿಕ್ಕೆ ಆಂಟಿನಾಗ್ಲಿಕ್ಕೆ ಅಂಕಲ್ನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ಅಜ್ಜನಾಗ್ಲಿಕ್ಕೆ ದೊಡ್ಡಪ್ಪನಾಗ್ಲಿಕ್ಕೆ ಚಿಕ್ಕಪ್ಪನಾಗ್ಲಿಕ್ಕೆ ಮಲ್ಲಾಗ್ಲಿಕ್ಕೆ ಎಲ್ಲ ಆಗ್ಲಿಕ್ಕೆ ಇಲ್ಲ ನಮಸ್ಕಾರ ಖಂಡಿತ ಈ ವೇದಿಕೆ ಮೇಲೆ ಗೊತ್ತಿದ್ದೆ ನಂಗೆ ಯಾನು ಬಿಗ್ ಬಾಸ್ ಇಲ್ಲಕ್ಕೆ ಪೊಕ್ಕನಾಗ ಹಿಂಗಾಯ್ತು ಐಡಿಯಾ ನೆಂಚ ಮೂಲು ಬದುಕುನು ಇದು 150 ದಿನ ಮತ್ತೆ ಇಂಚ ಒಂದು 4 ವಾರ ಇತ್ತಲೇ ನಮ್ಮ ಕುಡ್ಲಾಗ ಮರ್ಯಾದೆ ಪ್ರಶ್ನೆ ನಾನು ತುಳು ಹೀರೋಲ್ಲ ತುಳುದ ಮರ್ಯಾದೆ ತುಳು ಸಿನಿಮಾದ ಮರ್ಯಾದೆ ಪ್ರಶ್ನೆ ಅಂಚೆ 4 ವಾರ ಅಲ್ಲ ಅದು ಬರಡುವುದು ನಿಂಗೆ ಅವ್ನು ಏಪ ಮಂಗಾನಾಗಲ್ಲ ನಾನು ಇನ್ನೊಂದಿದ್ದೀನಿ ಕೊರಗಜ ಮರ್ಯಾದೆ ಪ್ರಶ್ನೆ ಕೊರಗಜ ಕಾಪು ಕೊರಗಜ ಅಂದ್ರೆ ನಾನು ಒಂಜಿ ಪಂಪಾನಿಗೆ ಕಡೆಯದ ದಿನ ಪಣ ಪ್ರತಿ ಹಂತಡ್ಲೆ ನೀವು ತೂದು ಪರ ಏತ್ ಪ್ಲೇ ಮಾಡಿದ್ರೆ ಗೊತ್ತುಜಿ ಅವರು ಆರ್ಯವರ್ಧನ್ ಗುರುಜಿ ಬ್ರಹ್ಮ ಪುಣ್ಯಾಮನ್ ಕೊರಗಜ ಅದು ಮಾತ್ರ ಕೆಲವೊಂದು ಕೊರಗಜ ಅಂದ್ರೆ ಏನು ಅದ್ರ ಬಗ್ಗೆ ಹೇಳಿ ಅದು ಇದು ಅಂತ ಬಟ್ ನಾನು 10 ಮಣ್ಣ ಆರಾಧಕ್ಕೆ ಲೈಫ್ ಗಿರಿಗಿರಿ ಇಟ್ಟ ಹೊಡೆದ ಕೊರಗಜನದೆ ಒಡಬಿಟ್ಟ ಬಣ್ಣ ಕಡೆಯಕ್ಕೆ ನಾನು ಟಾಪ್ 5 ಬಂದಾಗ ಹಿಂಗಾണ് ഞാൻ ಟಾಪ್ 2 ಅಲ್ಲ ಬರೋಡು ಅಜ್ಜ ನಾನು ವಿನ್ ಆಯ್ತು ನಮ್ಮಲ್ಲ ಟಾಪ್ 2 ಬರೋಡು ಒಂದು ಅಲ್ಪ ದೇವಿನ ಒಂದು ಮೂರ್ತಿ ಉಂಟು ದೇವಿನ ಎನ್ನದೇ ನಾನು ಅಜ್ಜನೆನ್ನೆ ಅಜ್ಜ ಒಂದು ವೇಳೆ ಟಾಪ್ 2 ಬರ್ಬಂದ್ರೆ ಹಿಂಗೆ ಕಾಣ ದಾಯಗೊಂದು ಬಾರಿ ಪೋಡಿಗೆ ಹಿಂಗೆ ಕಾಣಿ ದಾಯ ಪೋಡಿಗೆ ಒಂದು ನಾನು ದೇವಿನ ಅಜ್ಜನ ಕೊರಗಜ್ಜ ಒಂದು ವೇಳೆ ನಾನು ಟಾಪ್ 2 ಮೀನು ಬರ್ಕೊಂಡು ಪೂವಿನ ಪೂರ್ ಪಾಲ ಅಜ್ಜ ಅಂದ್ರೆ ಕಾತ ಪೂ ಬುಡ್ದು ಬೊಗಾನದಂತೆ ಯಾರೇನೆಲ್ಲ ಆಡ್ಬೆ ಅವೇ ಒಂಜಿ ಪೂ ಬುರ್ದು ಐನ್ ಜೊತೆ ನಾನು ದುಂಪೋನಾಗ ಒಂಚೂರು ಬಂದ್ರೆ ಟಕ್ಕ ಒಂಜಿ ಪೂ ಬುರ್ದು ಸೊ ಹಿಂಗೆ ಹಬ್ಬನೇ ಕನ್ಫರ್ಮ್ ಮಾಡಿ ಅಜ್ಜೆ ಕೈ ಬಿಡ್ಪುಜೆ ಸೊ ಅಜ್ಜೆ ಖಂಡಿತವಾದ ನಾನು ಕಾಪು ಏನಾಡು ಸೊ ಪ್ರತಿ ಹಂತಲ್ಲ ಹಿಂಗೆ ಧೈರ್ಯ ದಿಂಜಾದೀನಿ ಅನ್ನೋ ಕೊರಗಜ್ಜೆ ಸಂಜೆ ನಾನು ಯಾರು ಓಲ ಪ್ಲಾನ್ ಮಾಡಿದ್ದೀನಿ ಧ್ಯಾನ ಪಂಡೆ ಏನೋ ಫ್ರೆಂಡ್ಸ್ ನಕ್ಲೆ ಪಂಡೆ ಏನೋ ಅಣ್ಣನಕ್ಲೆ ಮತ್ತೆ ಪಂಡೆ ನಾನು ಕುಡ್ಲಾಗ ಬರೋದಿಲ್ಲ ಸೊ ಎರಗನ ತಿಕ್ಕಿರತ್ರ ತಿಕ್ಕ ನಂಗೆ ಫಸ್ಟ್ ಕೊರಗಜ್ಜೆ ನಡ್ಬೋದು ಬೇದೋಡಲ ಬಾಯರಿಜ್ಜಿಂದು ಅವಾಗ ಆಕಲ್ ಪಂಡೆ ರಿಜ್ಜಿ ಬಲ ಒಂಚೂರು ಪ್ಲಾನ್ ಮಾತ್ರ ಮಲ್ದ ಕೊರಗಜ್ಜನ ಪೋಪನ ಸಾಧಿಡೆ ಒಂಚೂರು ಮೆರವಣಿಗೆ ಎಲ್ಲ ಮಲ್ಪುಗ ಹೆಂಗಾಂಡು ಕುಡ್ಡಾಡ ಮಾತ್ರ ಮೆರವಣಿಗೆ ಬರ್ತಾನೆ ಅಂಚೆ ಪರಾಯರನ್ನ ಡಾಯಾಗಿ ನಮ್ಮೊಂದು ಗಾಡಿ ಪೋಯಿ ನಿಜಾರ್ ಪಂಡೆ ನೀನು ಮಸ್ತ್ ಮೋಕೆ ಅನ್ಕೊಂಡ್ ಬಿಗ್ ಬಾಸ್ ಅಂತೂ ಕುಡ್ಲಕ್ಕ ಸಪೋರ್ಟ್ ಗೊತ್ತಿಲ್ಲ ನಾನು ತುಳು ಏನು ಪಂಪ್ಲೇಟ್ ಆದ್ರೆ ನಿಕ್ಲಿಗೆ ಈಗ ನನ್ನ ಸಪೋರ್ಟ್ ಮಾಡಿದಾರೆ ಸೊ ಅಂಚಾದೀನಿ ಬಹುಶಃ ಯಾರಂತೂ ಎನ್ನದು ತುಳು ನಾಡಿದ್ರೆ ನಂಗೆ ಈತು ಮಲ್ಲ ಸಪೋರ್ಟ್ ತಿಕ್ಕೊಂಡು ಸೊ ಈ ಟ್ರಾಫಿಕ್ ಎಂದೋಡ್ ನಾಡ ಒಂದು ಟ್ರಾಫಿ ಸೊ ಟ್ರಾಫಿ ಖಂಡಿತವಾದ ಭಾರಿ ವ್ಯಾಲ್ಯೂ ಪೂರ್ಣ ಟ್ರಾಫಿ ಕರ್ನಾಟಕದ ದಾದ 7 ಕೋಟಿ ಜನ ರೈಟ್ ಇಂಚಿನ ಟ್ರಾಫಿ ಉಪ್ಪುನು ಇಡೀ ಖಾಲಿ 9 ಜನ ಮಾತ್ರ ಅವಳ OTT ಮೊಕ್ಕ TV ಸೀಸನ್ ರಡ್ಡೆಲ್ಲ ವಿನ್ ಆಯ್ನ ಅಂಚಿನ ಒಂದೇ ಕ್ಯಾಂಡಿಡೇಟ್ ಇಡೀ ಒವೇ ಭಾಷೆ ಬೇರೆ ಭಾಷೆ ಬಿಗ್ ಬಾಸ್ ಉಂಟು ಅವು ವಿನ್ ಆದ್ರೆ ತುಳುಗಳು ಬಂದ್ರೆ ಭಾರಿ ಖುಷಿ ಆಗಿದೆ ನಿಂಗೆ ಸೊ ನಿಖಿಲ ಅಗಾಧವಾದ ಸಪೋರ್ಟ್ ಹಿಂಗೆ ಟೀಮ್ ದಾಗ ಬಂದಿದ್ದಾರೆ ನಮ್ಮಗಲೇ ಫುಲ್ ಸಪೋರ್ಟ್ ಮಾಡಿದಿರಿ ಕೊರಗಜ್ಜನ ನಮ್ಮನಗಲ ಎಲ್ಲ ಮಟ್ಟ ಸಪೋರ್ಟ್ ಮಾಡಿದಿರೋದು ಸೊ ಖಂಡಿತವಾದ ಒಂದು ಹೆಂಗ್ ಸಂದೋಡಾಯನ ಜನಗಳಿಗೆ ಸಂದೋಡಾಯನ ಸೊ ನಿಖಿಲ್ನ ಗೆಲ್ಪುದಾದ ನಿಖಿಲ್ನ ಅಂಡ್ ಇದಕ್ಕೆ ಮಾತ್ರ ಕಾರಣ ನಮ್ಮ ಅಜ್ಜೆ ಕೊರಗಜ್ಜೆ ಸೊ 6 ಏಪ್ರಿಲ್ ಕೈ ಬಿಡು ಪೂಜೆ ಬರ್ಕೊಳಕ್ಕೆ
ಎನ್ನ ಗಿರಿಗಿಟ್ ಅಂಚನೆ ಬಿಗ್ ಬಾಸ್ ಒಂದು ಮಲ್ಲ ಉದಾಹರಣೆ ಅನ್ಕೊಳ್ಳಿ. ಸೊ ಅಜ್ಜನ ಆಶೀರ್ವಾದ ನಿಗ್ಲ ಮಾತ್ರ ಮಿತ್ತು ಪಡೆ ಅಂಚನೆ ಅಂಚನೆ ಬಹುಶಃ ಯಾನಂತ ಹೆಣ್ಣಿದ್ದೀವಿ ಇದು ಮಾತ್ರ ಜನ ಉಲ್ಲರ್ ಮೂಲು ತಿಕ್ಕುವರ್ ಮೂಲು ಒಂದು ನಿಕ್ಲೆಗೆ ಥ್ಯಾಂಕ್ಸ್ ಮಾಡ್ರೆ ಬೈದಿನಿ. ಆಕ್ಚುಲಿ ನಿಖಿಲ್ ಬರೋದು ನಿಜ ನಿಕ್ಲೆ ಥ್ಯಾಂಕ್ಸ್ ಮಾಡ್ರೆ ಬೈದಿನಿ ಇದೆ ಪನ್ಪುಂದ ಕಾಲೇಜ್ ಇತ್ತೆ ಪುದರಾಣೆ ದೇವ್ರದಾയിട്ട് ಕರ್ನಾಟಕದಾದ್ಯಂತ ರೂಪೇಶ್ ಶೆಟ್ಟಿ ಅವ್ರಿಗೆ ಗುಡ್ಲದ ಗೊತ್ತಾಪಲ ಕಾಣೆ ಅದಕ್ಕೆ ನಿಕ್ಲಿಗೆ ಮಾತ್ರ ಇಲ್ಲ ಸ್ವಲ್ಪ ಸಂದೇಹ ಮಲ್ಪ ಅಂಚನೆ ಅಂಪಂತೆ ಅವು ಕಾಸಿಡಿ ಎನ್ನಳಂತ ಹೆಂಗೆ ಪರ್ಸನಲ್ ನೋವು ಮಾತಾಡು ಅಂಚನೆ ಒಂದು ಸಮಾಜಮುಖಿ ಅಂಚಿನ ಕೆಲಸ ಮಲ್ಪ ఆయన ಅದು ಬೇಗ ఆయన ಮಲ್ಪಾಡಿಲ್ಲ ಮಾತ್ರ ಸಾಕಾರ ಪಡೆ ನಾನು ಬೇರೆದಾಲ ಪಂಡ್ರ ಬೈದಿನಿ ವೇದಿಕೆ ಮಾತ್ರ ಮುಚ್ಚಿದ್ದೀನಿ ಆ್ಯಕ್ಚುಲಿ. ಸೊ ನಾನು ಅದ ಅನ್ಕೊಂಡು ಎನ್ನ ಬಿಗ್ ಬಾಸ್ ಒಂದು ಫೇಮಸ್ ಡೈಲಾಗ್ ಇತ್ತು ಅಯ್ಯೋ ಒಂದು ಅವು ಪಂಡು ಥ್ಯಾಂಕ್ ಯು ಬಂದ. ಸೊ ಮಾತ್ರ ಇಲ್ಲ ಅಯ್ಯೋ ಅಂಜನೆ ನಮ್ಮ ಕೊರಗ ಜನ ದಾದ ಮಂಡಳಿ ಉಂಡು ನಮ್ಮ ಅಧ್ಯಕ್ಷರಾದ ಪ್ರತಿವರ್ಗ ಪ್ರೀತಮಣ್ಣ ಮಾತಾಡ ಥ್ಯಾಂಕ್ ಯು ಬಂಡ ಬಂಡ ಬಾರಿ ಶೋಕುಡು ಎಲ್ಲ ಎದುರ್ಕೊಂಡಿರು. ಸೊ ಅಜ್ಜನ ಆಶೀರ್ವಾದ ಪಡ್ಯಾರ ಮಸ್ತ್ ಸಹಕಾರ ಕೊರಿಯಾರೆ ಥ್ಯಾಂಕ್ ಯು. ಆ್ಯಂಡ್ ಈಗ ಮಾತಾಡಲಿ ಥ್ಯಾಂಕ್ಸ್ ಬಂಡ ಕಮ್ಮಿ ಅದೇ ಆ್ಯಂಡ್ ಥ್ಯಾಂಕ್ಸ್ ಬಂದ್ಬುಜಿ. ಸೊ ಏನ್ ಮಾತು ಹೆಂಗೆ ಸಪೋರ್ಟ್ ಮಾಡಿದ್ರೆ ಏನೋ ಬಂಗದ ಟೈಮ್ ಸುಮಾರು ಇತ್ತು ಬಿಗ್ ಬಾಸ್ ಇಲ್ಲದುಲ್ಲ ಇಡಿ ಹೆಂಗೆ ಬಕ್ಕದ ಗೊತ್ತಾಡ ಬಂಗದ ಟೈಮ್ ಏರ್ ಮಾತನ್ನೊಟ್ಟಿಗಿದ್ದಾರೆ ಸಾಕ್ಲಿಕ್ಕೆ ಒಂದು ಅರ್ಪಣೆ ಆ್ಯಂಡ್ ಕುಡಜಿ ಬಂದ್ಬಾನೆ ಹೆಂಗೆ ಒಂದು ಇಡೀ ಕರ್ನಾಟಕದಾದ್ಯಂತ ಓಟು ಮಲ್ತದ್ದು ಗೆಂದಿನ ಟ್ರಾಫಿ ಏನಾಡಿದ ಅದ್ರ ಪನ್ಪುನು ನಮ್ಮ ಮಕ್ಕಳ ಮೋಕೆಗೆ ನಾನು ಏಪಕ್ಲ ಚಿರೋಣಿ ಆಯ್ತು ಒಟ್ಟು ಪ್ರತಿ ವಾರ ಬಂದಿದ್ದೆ. ಇಂದು ಜಸ್ಟ್ ಬಿಗಿನಿಂಗ್ ಇನ್ನೊಂದು ಬಿಗಿನಿಂಗ್ ಮಾತ್ರ ಹಿಂಗೆ ಕನ್ನಡ ಸಿನಿಮಾ ನಲ್ಲ ಅಲ್ಪರಂಡು ತುಳು ಸಿನಿಮಾ ನಲ್ಲ ಅಲ್ಪರಂಡು. ಸೊ ನನಾದ ಎಡ್ಡೆ ಸಿನಿಮಾ ಅಲ್ಪಡು ಇನ್ನು ಬಿಗಿನಿಂಗ್ ಮಾತ್ರ ನನಾದ ಸಿನಿಮಾ ಅಲ್ಪ ನನಾದ ಸಮಾಜಮುಖಿ ಅನ್ನೋ ಬೇರೆ ಅಲ್ಪಡಿಕ್ಲ ಸಪೋರ್ಟ್ ಪಡೆ ಆಯ್ತು ಮಿತ್ತು ಕಾಲೇಜಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.